ಸರ್ 25ನೇ ಸಿನಿಮಾ ಲವ್ ಜಾನರೇ ಮಾಡ್ಬೇಕಂತ ನಾನು ಖಂಡಿತ ಅನ್ಕೊಂಡಿದ್ದೆ ಸರ್. ಬಟ್ ಏನಾದ್ರು ಮಾಡಿದ್ರೆ ಒಂದು ಒಳ್ಳೆ ಟೀಮ್ ಜೊತೆಲಿ ಮನ್ಸಿಗೆ ಇಷ್ಟ ಆಗುವಂತ ಕಥೆನ ಚೂಸ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೆ. ಆ ಟೈಮಲ್ಲಿ ಬಂದಿದ್ದು ಪ್ರೇಮಂ ಪೂಜ್ಯ. ಇನ್ಸ್ಟೆಡ್ ಆಫ್ ದಟ್ ಅದ್ರ ಜೊತೆ ನಾನು ಒಳ್ಳೆ ಟೀಮು ಒಳ್ಳೆ ಆಕ್ಷನ್ ಮೂವಿ ತಗೊಂಡಿದ್ರು ನಾನು ಖಂಡಿತ ಮಾಡ್ತಾ ಇದ್ದೆ. ಇನ್ಸ್ಟೆಡ್ ಆಫ್ ದಟ್ ಯಾವುದೋ ಒಳ್ಳೆ ಕಾಮಿಡಿ ಸಬ್ಜೆಕ್ಟ್ ಬಂದಿದ್ರು ಮಾಡ್ತಾ ಇದ್ದೆ. ನಾನು ಓಪನ್ ಅಪ್ ಸರ್, ಎಲ್ಲದಕ್ಕೂ ನಾನು ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ರಿಸ್ಟ್ರಿಕ್ಷನ್ ಇಲ್ಲ ಸರ್. ಬಟ್ ಮನ್ಸಿಗೆ ಇಷ್ಟ ಆಗುವಂತ ಕಥೆ ಇರ್ಬೇಕು ಅಷ್ಟೇ. ಬೇರೆ ಯಾವ್ದಾರು ಕೇಳಿದಾರೆ ಕತೆ ಇದಕ್ಕಿಂತ ಮುಂಚೆ 25 ಸಿನಿಮಾ ಮಾಡಬೇಕು ಅಂತ? 25 ಸಿನಿಮಾ ಒಪ್ಕೊಳ್ಳೋದಕ್ಕೆ ಮುಂಚೆ 84 ಕತೆ ಕೇಳಿ 84 ಕತೆ ಕೇಳಿ ಯಾವ್ದು ಇಷ್ಟ ಆಗ್ತೀರಾ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡೋಣ, ಇಲ್ಲಾಂದ್ರೆ ಸಿನಿಮಾ ಮಾಡೋದೇ ಬೇಡ. ಪ್ರೇಮ್ ಸಿನಿಮಾ ಮಾಡಿದಂತ ಯಾರು ಅಳಲ್ಲ, ಬಟ್ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ಒಂದು ಡಿಸಿಷನ್ ತಗೊಂಡಿದ್ದೆ. ಆ ಟೈಮಲ್ಲಿ ಬಂದಿದ್ದು ಪ್ರೇಮಂ ಪೂಜ್ಯ. ಓಕೆ ಸರ್, ಕೊನೆಯದಾಗಿ ನಾಡಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ಈ ಸಿನಿಮಾ ನೋಡಿದ್ರೆ ಏನೋ ಒಂದು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇನು ಮಿಸ್ ಮಾಡ್ಕೊಳ್ತೀರಾ ಅಂದ್ರೆ, ಸಿನಿಮಾ ನೋಡಿದಾಗ ಯಾವುದೋ ಒಂದು ಕ್ಯಾರೆಕ್ಟರ್ ನಿಮ್ಗೆ ಕನೆಕ್ಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ಆ ಪ್ರೇಮಂ ಪೂಜ್ಯ ನೋಡ್ಲಿಲ್ಲ ಅಂದ್ರೆ ನಿಮ್ಮನ್ನ ನೀವು ಮಿಸ್ ಮಾಡ್ಕೊಳ್ತೀರಾ, ನಿಮ್ ಲೈಫ್ ಸ್ಟೋರಿ ನೀವು ಮಿಸ್ ಮಾಡ್ಕೊಳ್ತೀರಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನಿಮ್ ಲೈಫ್ ಸ್ಟೋರಿನ ನೀವು ಮಿಸ್ ಮಾಡ್ಕೊಳಕ್ ಯಾವತ್ತೂ ಇಷ್ಟಪಡಲ್ಲ. ಹಾಗಾಗಿ ಪ್ರೇಮಂ ಪೂಜ್ಯ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿನಿಮಾದಲ್ಲಿ ಯೂತ್ಸ್ಗೆ ಲವರ್ಸ್ಗೆ ಮೆಸೇಜ್ ಸರ್, ಮೆಸೇಜ್ ಎಲ್ಲ ಹೇಳಿದ್ರೆ ಯಾರು ಒಪ್ಪಲ್ಲ ಸರ್. ಮನೇಲಿ ತಂದೆ ತಾಯಿ ಏನಾದ್ರು ಹೇಳಿದ್ರೇನೆ ಉಪದೇಶ ಅದು ಇದು ಅನ್ಕೊಳ್ತಾರೆ. ಈಗ ನಾವು ಸಿನಿಮಾದಲ್ಲಿ ಏನೋ ಮೆಸೇಜ್ ಹೇಳ್ತೀವಿ ಅಂತಲ್ಲ ಸರ್, ಏನ್ ಹೇಳ್ಬೇಕಂದ್ರೆ ಎಂಟರ್ಟೈನ್ಮೆಂಟ್ ಮುಖಾಂತರ ಹೇಳಿದ್ರಿ. ಅದು ಲವ್ ಇರ್ಬೋದು, ಫ್ರೆಂಡ್ಶಿಪ್ ಇರ್ಬೋದು, ತಂದೆ ತಾಯಿ ಇರ್ಬೋದು, ನಮ್ಮ ಸುತ್ತ ಇರೋ ಸಮಾಜ ಇರ್ಬೋದು, ಅದನ್ನ ಯಾವ ರೀತಿ ಪ್ರೀತಿಸ್ಬೇಕು ಅನ್ನೋದನ್ನ ಒಂದು ಎಂಟರ್ಟೈನ್ಮೆಂಟ್ ಆಗಿ ಎಲ್ಲೂ ಬೋರ್ ಆಗ್ದಿರ ಮನ್ಸಿಗೆ ನಾಟೋ ತರ ಖುಷಿ ಆಗೋ ತರ ಹೇಳಿದ್ರಿ. ಸರ್, ನಿಮ್ಮ ಫ್ಯಾಮಿಲಿ ಯಾವಾಗ ಪ್ಲಾನ್ ಮಾಡಿದ್ದಾರೆ ಈ ಸಿನಿಮಾ ನೋಡಕ್ಕೆ? ಸೊ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ ಈ ಸ್ಪೆಷಲ್ ಸಿನಿಮಾಗೋಸ್ಕರ? ಸರ್, ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು 24ನೇ ಸಿನಿಮಾವರೆಗೂ ನಾನು ಪ್ರತಿಯೊಂದು ಸಿನಿಮಾನು ಫಸ್ಟ್ ಡೇ ಫಸ್ಟ್ ಶೋ ನನ್ನ ತಂದೆ ತಾಯಿ ಜೊತೆನಲ್ಲಿ, ನನ್ನ ಸ್ನೇಹಿತರ ಜೊತೆನಲ್ಲಿ, ನನ್ನ ಅಭಿಮಾನಿಗಳ ಜೊತೆನಲ್ಲಿ, ಎಲ್ಲರ ಜೊತೆನೂ ನನ್ನ ಫಸ್ಟ್ ಡೇ ಫಸ್ಟ್ ಶೋ ಮೈನ್ ಥಿಯೇಟರ್ ನಾನು ಸಿನಿಮಾ ನೋಡಿದೆ ಸರ್. ಯಾವುದೇ ಒಂದೇ ಒಂದು ಸಿನಿಮಾನು ಆ ಥರ ಮಿಸ್ ಆಗಿದ್ದೇ ಇಲ್ಲ. ಸೊ ಈ ಸಿನಿಮಾನು ನನ್ನ ಫ್ಯಾಮಿಲಿ ಜೊತೆನಲ್ಲಿ, ನನ್ನ ಫ್ರೆಂಡ್ಸು, ಅಭಿಮಾನಿಗಳು ಎಲ್ಲ ಜನತೆ ಜೊತೆ ಕೂತ್ಕೊಂಡು ಫಸ್ಟ್ ಡೇ ಫಸ್ಟ್ ಶೋ ನಾನು ಥಿಯೇಟರ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.